ಆಸ್ಪತ್ರೆ ಮುಖಂಡರು 25 ವರ್ಷಕ್ಕೆ ಆಗುದಿಲ್ಲ ಮೆಡಿಕಲ್ ಕಾಲೇಜ್ ಅಂತ ಇವತ್ತು ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಪೂರಕವಾಗಿ ಇನ್ನೊಂದು ಮಾತು ಹೇಳಿದ್ದಾರೆ. ಅಶೋಕ್ ರೈ ಅವರ ಬೇಡಿಕೆ ಮತ್ತು ಅವರ ಮೇಲಿನ ಗೌರವ ಎಲ್ಲ ಹುಟ್ಸಾಗಿದೆ ಮತ್ತು ಜನರನ್ನು ಮೋಸ ಮಾಡುವಂತ ಒಂದು ತಂತ್ರಗಾರಿಕೆ ಆಗಿದೆ. ಮತ್ತು ಸಿದ್ದರಾಮಯ್ಯ ಅವರು ಅಶೋಕ್ ಕುಮಾರ್ ಅವರನ್ನು ತೃಪ್ತಿಪಡಿಸುವಂತ ಒಂದು ಸಮಾಧಾನ ಮಾಡಿದ್ದಾರೆ. ಇದರಲ್ಲಿ ಯಾವುದು ಈಗ ಸರಿ? ನೋಡಿ ಅಲ್ಲ ನೋಡಿ, ಈ ಕೈಯಲ್ಲಿ 5 ಬೆರಳು ಯಾವತ್ತೂ ಸರಿ ಇರೋದಿಲ್ಲ. ಒಂದು ಉದ್ದ, ಒಂದು ಗಿಡ್ಡ, ಹಾಗೆ ಬೇರೆ ಬೇರೆ ಮನಸ್ಥಿತಿಯವರು ಈ ಸಮಾಜದಲ್ಲಿ ಇದ್ದಾರೆ. ನಾನು ಕೇಳುವಂಥದ್ದು, ಇವರು 5 ವರ್ಷ, ಈ ಹೇಳುವವರು 5 ವರ್ಷ ಸರ್ಕಾರ ನಡೆಸಿದ್ದಾರೆ, 5 ವರ್ಷ ಶಾಸಕರಾಗಿದ್ದರು. ಬಿ ಜೆ ಪಿ ಸರ್ಕಾರ ಇಲ್ಲಿ ಇತ್ತು. ನಾನು ಯಾವುದೇ, ಯಾಕಂದರೆ ನನಗೆ ತುಂಬ ಬಿ ಜೆ ಪಿಯವರು ಕೂಡ, ಬೇರೆ ಪಕ್ಷದವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾನು ಅವರಿಗೆ ನೋವು ಮಾಡುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಮತ್ತು ಇವರ ಕಮೆಂಟು ಬಗ್ಗೆಯೂ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಆದರೆ ಪುತ್ತೂರಿನ ಜನತೆ ಆಲೋಚನೆ ಮಾಡ್ಬೋದು, ಇವರು 5 ವರ್ಷದಲ್ಲಿ ಏನು ಮಾಡಿದ್ದಾರೆ. 5 ವರ್ಷದ ಬಜೆಟಿನಲ್ಲಿ ಪುತ್ತೂರಿನ ಹೆಸರು ಬಂದಿದೆಯಾ? ಅಲ್ಲ, ಇವರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಯಾವುದು? ಒಂದು ಬೆಂಚ್ ಮಾರ್ಕ್ ನೋಡಿ ಸ್ವಾಮಿ. ರೋಡ್ ಇದೆಲ್ಲ ಒಂದು 50%, 60% ಆ ಕಡೆ ಬರ್ತದೆ. ಈ ಕಡೆ ಎಮ್ ಎಲ್ ಎ, ಈ ಬಿ ಜೆ ಪಿ ಎಮ್ ಎಲ್ ಎ ಅವ್ರಿಗೆ ನಾವು ದುಡ್ಡು ಕೊಡಲ್ವಾ? ಕಾಂಗ್ರೆಸ್ ಸರ್ಕಾರ ಇರುವಾಗ ಅದು ಬಂದೇ ಬರ್ತದೆ. ನಮಗೆ 50 ಸಿಕ್ಕಿದರೆ ಅವ್ರಿಗೆ 30 ಕೋಟಿ ಸಿಗ್ತದೆ. ಅದರಲ್ಲಿ ಏನಿಲ್ಲ. ಇವರು ಬೆಂಚ್ ಮಾರ್ಕ್ ಮಾಡುವಂಥ ಕೆಲಸ ಏನು ಮಾಡಿದ್ದಾರೆ? ಒಂದು ಇವರು ಇದನ್ನು ಮಾಡಿದ್ದಾರೆ ಅನ್ನೋ ವಿಚಾರ ಒಂದು ಯಾವುದಾದ್ರೂ ಇದೆಯಾ? ಯಾವುದು ಮಾಡಿಲ್ಲ. ಪಾಪ ಅವರಿಗೆ ತಲೆಯೂ ಇಲ್ಲ. ಬಜೆಟ್ ದಿವಸ ಹೋಗಿ ನನಗೆ ದುಡ್ಡು ಕೊಡಿ ಅಂತ ಹೇಳಿದರೆ ಆಗ್ತದಾ? ಬಜೆಟ್ 6 ತಿಂಗಳು ಮೊದಲು ಹೋಗಿ ಕೇಳಬೇಕು. ಆದರೆ ಇವರು ಇಷ್ಟಾದರೂ ಬಳಸ್ಬೋದಿತ್ತಲ್ಲ. ಇವರಿಗೆ ಈ ಮೆಡಿಕಲ್ ಕಾಲೇಜಿದು ಫೈಲನ್ನು ಬ್ಯಾಂಗ್ಳೂರಿಗೆ 5 ವರ್ಷದಲ್ಲಿ ತಗೊಂಡು ಹೋಗಲಿಕ್ಕೆ ಆಗದ ಯೋಗ್ಯತೆ ಇಲ್ಲದವರು ಇದರ ಬಗ್ಗೆ ಮಾತಾಡ್ತಾರಲ್ಲ. ಅಟ್ಲೀಸ್ಟ್ ಫೈಲನ್ನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಕಳಿಸ್ಕೊಡುವಂಥ ಕ್ರಮ ಮಾಡಬೇಕಿತ್ತು. ಒಂದು ಪತ್ರ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಟೇಬಲಲ್ಲಿ ಇರಲಿ, ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಒಂದು ಪತ್ರ ತೋರಿಸ್ಬೇಕಾದ್ರೆ ಇಲ್ಲಿಂದ ಅವ್ರ ಲೆಟ್ರ್, ಇದು ಜಾಗದ ಫೈಲ್ ಹೋಗಬೇಕಲ್ಲ. ನಾನು ಅವರ ನೋಡಿ, ಅವರು ಗ್ರೂಪ್ಗಳಲ್ಲಿ ಚರ್ಚೆ ಮಾಡುವಂಥದ್ದು ಬಾಕಿದೆಲ್ಲ ಮಾಡ್ತಾರೆ. ನಾವು ಹೇಳಿದ್ದನ್ನು, ಕುಡಿಯುವ ನೀರಿದ್ದನ್ನು ಮಾಡಿದ್ವಿ. ಅವರು ಉದ್ಯಮಕ್ಕೆ ಜಾಗ ಕೊಡಬೇಕು, KMFನಾಗೆ ಜಾಗ ಕೊಟ್ಟರ 5 ವರ್ಷದಲ್ಲಿ ಯಾರಾದರೂ ಕೊಟ್ಟರ? ಪ್ರವಾಸೋದ್ಯಮವನ್ನು ಸರಿಯಾಗಿ ಮಾಡಬೇಕು ಅಂತ ಆ ಮಾಲಿಂಗೇಶ್ವರ ದೇವಸ್ಥಾನದ ಪ್ರಪೋಸಲ್ ಯಾರು ಕಳಿಸಿದ್ರು? ನಾನು ಪ್ರಸಾದಂ ಸ್ಕೀಮಿಗೆ ಕಳಿಸಿದ್ದು. ಆನಂತರ ಸಹಸ್ರಲಿಂಗೇಶ್ವರ ದೇವಸ್ಥಾನದ್ದು ಮತ್ತು ಸುಳ್ಯದ್ದು ಮತ್ತು ನಮ್ಮ MP ಅವ್ರ ಹತ್ರ ನಾನು ನಾನೇ ಅವ್ರ ಹತ್ರ ಮಾಡಿದೆ. MP ಅವರೇ ನೋಡಿ, ಮಾಲಿಂಗೇಶ್ವರ ದೇವಸ್ಥಾನದ್ದು ಫೈಲ್ಗಳನ್ನು ನಾನು ಕಳಿಸ್ಕೊಟ್ಟಿದ್ದೀನಿ, ನಿಮ್ಮ ಸಹಕಾರ ಬೇಕು. ಅವರು ಪಾಪ ನನಗೆ ಕೂಡಲೇ ಲೆಟ್ರ್ ಬರೆದು ಕಳಿಸಿದ್ರು, ಅವ್ರ ಲೆಟ್ರು ರೆಕಮೆಂಡೇಷನ್. ನಾನು ಹೇಳಿದೆ ಅವ್ರ ಹತ್ರ, ನಮ್ಮ ಸಂಸದರ ಹತ್ರ, ನೋಡಿ ನಾವು ಜೊತೆಯಲ್ಲಿ ಅಭಿವೃದ್ಧಿಗೆ ನಾವು ಜೊತೆಯಲ್ಲಿ ಕೆಲಸ ಮಾಡುವ. ನಮಗೆ ಜನ ಆಶೀರ್ವಾದ ಮಾಡಿದೆ. ಯಾಕಂತ ಹೇಳಿದ್ರೆ ತಿಕ್ಕಾಟ ಮಾಡಿಕೊಂಡು ಅಭಿವೃದ್ಧಿಯನ್ನು ತೆಗಿಲಿಕ್ಕೆಲ್ಲ. ನಮ್ಮ ಸಮಯದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅದು ನಾವು ಸಾಯುವವರೆಗೆ ಇರ್ತದೆ, ಸತ್ತ ನಂತರನೂ ಇರ್ತದೆ. ಹಾಗೆ ಅದಕ್ಕೆ ಅವರು ಹೇಳಿದರು, ನೀವು ಲೆಟ್ರ್ ಪ್ರಸಾದಂ ಸ್ಕೀಮಿಗೆ ಮಾಲಿಂಗೇಶ್ವರ ಕಳಿಸ್ಕೊಡಿ, ನಾನು ಅದಕ್ಕೆ ಲೆಟ್ರ್ ಕೊಡ್ತೀನಿ. ಕೊಟ್ಟಿದ್ದಾರೆ. ಆನಂತರ ಅವರು ಸಹಸ್ರಲಿಂಗೇಶ್ವರ ಮತ್ತು ಇನ್ನೊಂದು ಸುಳ್ಯ ದೇವಸ್ಥಾನ ಅವರೇ ಕಳಿಸ್ಕೊಟ್ಟಿದ್ದಾರೆ. ನನಗೆ ಹೇಳಿದರು, ರೈಗಳಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ, ನೀವು ಒಮ್ಮೆ ರಾಜ್ಯ ಸರ್ಕಾರದ ಹತ್ರ ಸೆಕ್ರೆಟರಿ ಹತ್ರ ಹೇಳಿ ಕಳಿಸ್ಕೊಡು ಅಂತ. ನಾನು ಅದಕ್ಕೆ ಸಹಕಾರಿಯಾಗಿದೆ. ಈ ನೇಷನಲ್ ಹೈವೇ ಬಗ್ಗೆ ನಾನು ಅವರ ಜೊತೆಯಲ್ಲಿ ಹೋಗಿ ಮಾತಾಡಿಕೊಂಡು ಬರ್ತಾಯಿದ್ವಿ. ಈಗ ಮೊನ್ನೆ ನಾನು ಫೋನ್ ಮಾಡಿ ಕೇಳಿದ್ರು, ನೀವು ಡೆಲ್ಲಿಗೆ ಬನ್ನಿ, ನಾವು ಜೊತೆಯಲ್ಲಿ ಹೋಗಿ ಗಡ್ಕರಿಯವರನ್ನು ಮೀಟ್ ಮಾಡುವ, ಸೆಕ್ರೆಟರಿಯವರನ್ನು ಮೀಟ್ ಮಾಡುವ, ನೇಷನಲ್ ಹೈವೇ ನಮ್ಮ ಸುಳ್ಯ ಟು ಮಾನಿ ಟು ಸಂಪಾಜೆ ಅದರ ಬಗ್ಗೆ ಚರ್ಚೆ ಮಾಡುವ ಅಂತ. ಎಂದು ಸುಮ್ಮನೆ ಏನು ಮಾಡದೆ 5 ವರ್ಷದಲ್ಲಿ ಬಂಡಾಲು ಬಿಟ್ಕೊಂಡು ಏನಾದರೂ ಇನ್ನು ಮುಂದೆ BJPಯಲ್ಲಿ ಅವಕಾಶ ಆಗ್ತದೆ ಅಂತ ತಿರುಗಿ ಈ ನೀರಿಂದ ಮೀನಿನ ಮೇಲೆ ಇದ್ದಾಗೆ ಆಗಿದೆ. ಮೊಸರಲ್ಲಿ ಕಲ್ಲಿಡುವ ಕೆಲಸ ಅದು ಮಾಡ್ತಾರೆ. ಅವರು ಪಾಪ ಒಪೋಸಿಷನ್ ಲೀಡರ್ಲಿ ಆಗಿ ಒಪೋಸಿಷನ್ ಪಾರ್ಟಿಯಲ್ಲಿ ಇದ್ದಾಗ ಮತ್ತೆ ಒಳ್ಳೆಯದಾಗಿದೆ ಅಂತ ಹೇಳಲಿಕ್ಕೆ ಆಗ್ತದೆ. ಅವರ ಪಾರ್ಟಿಯವರೇ 2 ಶಾಸಕರು ಮೊನ್ನೆ ಈ ಭಾರಿ ಚೆನ್ನಾಗಿದೆ ಅಂತ ಮಾಧ್ಯಮದಲ್ಲಿ ಹೇಳಿದ್ದಾರೆ.